ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹುಲಿ ತಂಡದ ಸದಸ್ಯರ ಜೊತೆ ಹೆಜ್ಜೆ ಹಾಕಿ ಗಮನ ಸೆಳೆದಿದ್ದಾರೆ. ಹುಲಿ ತಂಡ ಊದು ಇಡುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅವರು ತಾಸೆಯ ಪೆಟ್ಟಿಗೆ ಯುವಕರೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ದಸರಾ ಉತ್ಸವದ ಪ್ರಯುಕ್ತ ಹುಲಿ ತಂಡಗಳು ಹುಲಿವೇಷ ಧರಿಸಿ ಜನರನ್ನ ರಂಜಿಸಲು ಸಿದ್ಧತೆ ನಡೆಸಿಕೊಂಡಿವೆ. ಇದರ ಹಿನ್ನೆಲೆ ಬೋಳೂರಿನ ಬುಕ್ಕಪಟ್ನ ಶಾಲೆಯಲ್ಲಿ ಶಾರದಾ ಪ್ರತಿಷ್ಠಾ ಹುಲಿ ಇದರ ಊದು ಇಡುವಂತಹ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹುಲಿ ತಂಡದ ಯುವಕರಿಗೆ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಯುವಕರು ತಾಸೆಯ ಪೆಟ್ಟಿಗೆ ಹುಲಿ ನೃತ್ಯ ಮಾಡಲು ಆರಂಭಿಸಿದ್ದು ಸಂಸದರನ್ನು ಕೂಡ ನೃತ್ಯ ಮಾಡುವಂತೆ ಪ್ರೇರೇಪಿಸಿದ್ದಾರೆ. ಸಂಸದರ ಈ ನೃತ್ಯ ಈಗ ಗಮನ ಸೆಳೆದಿದ್ದು ಹಲವು ಅಭಿಮಾನಿಗಳು ತಮ್ಮ ಸ್ಟೇಟಸ್ಗಳಲ್ಲಿ ಈ ಚೌಟರ ಹುಲಿ ಕುಣಿತ ಹಾಕಿ ಸಂಭ್ರಮಿಸಿದ್ದಾರೆ.